ವಾರದ ಹಿಂದೆ ಮಧ್ಯಪ್ರದೇಶದಿಂದ ಮೇಘಾಲಯಕ್ಕೆ ಮಧುಚಂದ್ರಕ್ಕೆ ಹೋಗಿ ನಾಪತ್ತೆಯಾಗಿದ್ದ ಜೋಡಿಯಲ್ಲಿ ಗಂಡ ರಾಜ ರಘುವಂಶಿ ಶವವು ಆಳ ಕಣಿವೆಯಲ್ಲಿ ಸಿಕ್ಕಿದೆ. ಚಿರಾಪುಂಜಿಯಲ್ಲಿ ಸುತ್ತಿದ ಬಳಿಕ ಈ ಜೋಡಿಯು ಬಾಡಿಗೆ ಬೈಕಿನಲ್ಲಿ ಬೆಟ್ಟದ ಎತ್ತರಕ್ಕೆ ಹೋಗುವ ದಾರಿಯಲ್ಲಿ ನಾಪತ್ತೆಯಾಗಿತ್ತು. ಈ ಜೋಡಿಯ ನಾಪತ್ತೆಯು ಮಧ್ಯಪ್ರದೇಶ ಮತ್ತು ಮೇಘಾಲಯದ ಮುಖ್ಯಮಂತ್ರಿಗಳವರೆಗೆ ಸುದ್ದಿ ಸದ್ದು ಮಾಡಿತ್ತು. ಪೊಲೀಸರ ನಿರಂತರ ಪ್ರಯತ್ನದ ಬಳಿಕ 100 ಅಡಿ ಆಳದ ಕಮರಿಯಲ್ಲಿ ಗಂಡನ ಶವ ಪತ್ತೆಯಾಗಿದೆ. ಹೆಂಡತಿ ಸೋನಂ ಶವ ಇನ್ನೂ ಪತ್ತೆಯಾಗಿಲ್ಲ. ರಾಗ ರಘುವಂಶಿ ಸಾರಿಗೆ ಮತ್ತಿತರ ಉದ್ಯಮಗಳಲ್ಲಿ ತೊಡಗಿಕೊಂಡಿದ್ರು. ಇವರು ಹನಿಮೂನಿಗೆ ಹೋದ ಹೊತ್ತಿಗೆ ಈ ಬಾರಿ ಮೇಘಾಲಯ ಚಿರಾಪುಂಜಿಯಲ್ಲೆಲ್ಲ ಬೇಗ ಮಳೆಗಾಲ ಆರಂಭವಾಗಿತ್ತು. ರಿಯಾತ್ ಏರ್ಲಿಯಾಂಗ್ ಬೆಟ್ಟಗಾಡು ಪ್ರದೇಶದಲ್ಲಿ ಶವ ಸಿಕ್ಕಿದ್ದು ಕಾರಣವನ್ನು ಇನ್ನಷ್ಟೇ ಶೋಧ ಮಾಡಬೇಕಾಗಿದೆ. ಮೇ 24ರಿಂದ ಈ ದಂಪತಿ ನಾಪತ್ತೆಯಾಗಿದ್ರು. ಪೂರ್ವ ಕಾಸಿ ಬೆಟ್ಟಗಾಡು ಜಿಲ್ಲೆಯ ಸೊಹ್ರಾ ಸಹ ವಲಯದ ಪೊಲೀಸರು ಸೋನಂ ಶವಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ.